ನಮಸ್ಕಾರ ವೀಕ್ಷಕರೇ, ಶಾರದಾ ಆಯುರ್ವೇದ ಆಸ್ಪತ್ರೆ ದೇವಿನಗರ ತಲುಪಾಡಿ ಅರ್ಪಿಸುವ ಸಂಜೀವಿನಿ ವೈದ್ಯರೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ ಎಸ್. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಶಾರದಾ ಆಯುರ್ವೇದ ಆಸ್ಪತ್ರೆಯ ವೈದ್ಯೆಯಾಗಿರುವಂತಹ ಡಾಕ್ಟರ್ ವಿದ್ಯಾಲಕ್ಷ್ಮಿ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಶಾಲಾಖ್ಯ ತಂತ್ರ ವಿಭಾಗದ ವೈದ್ಯರು ಕೂಡ ಆಗಿದ್ದಾರೆ. ಎಸ್ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಆಯುರ್ವೇದ ಅಂತ ಹೇಳುವಾಗ ಕೆಲವೊಂದು ಕಾಯಿಲೆಗಳಿಗೆ ನಾವು ಅಂದ್ಕೊಳ್ತೇವೆ ಖಾಲಿ ಮೆಡಿಸಿನ್ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಮಾತ್ರ ಚಿಕಿತ್ಸೆ ಇರುವಂತದ್ದು ಅಂತ ಹೇಳಿ. ಸೊ ಇವತ್ತು ನಾವು ಕಣ್ಣಿನ ರೋಗಗಳ ಕುರಿತು ನಾವು ಮಾಹಿತಿಯನ್ನು ನೀವು ನಮಗೆ ನೀಡಲಿಕ್ಕೆ ಇದ್ದೀರಾ. ಸೊ ಕಣ್ಣಿನ ರೋಗಗಳಿಗೆ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆಯಾ? ಹೌದು, ಅಂದರೆ ಸಂಹಿತೆಗಳಲ್ಲಿ ಆಯುರ್ವೇದ ಸಂಹಿತೆಗಳಲ್ಲಿ ಕಣ್ಣಿನ ರೋಗಗಳ ಬಗ್ಗೆ ತುಂಬ ಮಾಹಿತಿ ಇದೆ. ಪ್ರಮುಖವಾಗಿ ಕಣ್ಣಿನ ರಚನೆಯ ಬಗ್ಗೆ ಮತ್ತು ಅದರ ಕಾರ್ಯದ ಬಗ್ಗೆ, ಹಾಗೆ ಕಣ್ಣಿನ ರೋಗಗಳ ಬಗ್ಗೆ, ಅದಕ್ಕೆ ಬರುವಂತಹ ಕಣ್ಣಿನ ಪ್ರತಿಯೊಂದು ಪದರಗಳ ಬಗ್ಗೆ ವಿವರಣೆ ಇದೆ. ಅದಕ್ಕೆ ಆ ರೋಗಗಳಿಗೆ ಇರುವಂತಹ ಚಿಕಿತ್ಸೆಗಳ ಬಗ್ಗೆ ವಿವರಣೆ ಇದೆ, ನಮ್ಮ ಸಂಹಿತೆಗಳಲ್ಲಿ ಉಲ್ಲೇಖವಾಗಿದೆ. ಹಾಗೆ ಇದನ್ನೆಲ್ಲ ಹೇಗೆ ತಡೆಗಟ್ಟಬೇಕು ಅಂತ ಹೇಳಿ ಹಲವಾರು ಚಿಕಿತ್ಸೆಗಳನ್ನು ಹೇಳಿದ್ದಾರೆ. ಹಾಗೆ ಪಥ್ಯಕ್ರಮಗಳನ್ನು ಕೂಡ ವಿವರಿಸಿದ್ದಾರೆ. ಇನ್ನು ಸಾಮಾನ್ಯವಾಗಿ ನಾವೊಂದು ಕಣ್ಣು ನೋವು ಬಂತು ಅಥವಾ ಕಣ್ಣಿಗೆ ಏನಾದರೂ ಡಸ್ಟ್ ಆಯಿತು, ಅಲರ್ಜಿ ಆಯಿತು ಅಂತ ಹೇಳುವಾಗ ನಾವು ಯೂಶ್ವಲಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಒಂದು ಮೆಡಿಕಲ್ಗೆ ಹೋಗ್ತೇವೆ, ಅಲ್ಲಿ ಹೋಗಿ ಒಂದು ಐ ಡ್ರಾಪ್ಸ್ ಅನ್ನು ತಗೊಳ್ತೇವೆ. ಸೊ ಮತ್ತೆ ಅದು ಬಿಟ್ಟು ಸ್ವಲ್ಪ ಜಾಸ್ತಿಯಾಗಿ ನಮಗೆ ನೋವು ಏನಾದರೂ ಆದರೆ ನಾವು ಇಂಗ್ಲಿಷ್ ಮೆಡಿಸಿನ್ ಇರುವಂಥ ಒಂದು ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಿ ಇಂಗ್ಲಿಷ್ ಮೆಡಿಸಿನ್ ಅನ್ನ ತಗೊಳ್ತೇವೆ. ಸೊ ಆಯುರ್ವೇದದಲ್ಲಿ ಯಾವ ತರ ಇದಕ್ಕೆ ಚಿಕಿತ್ಸೆ ಇದೆ ಅಂತ ಹೇಳಬಹುದು? ಏನಾದ್ರೂ ಅಲರ್ಜಿ ಆಗಿರ್ಬೋದು? ಸಾಮಾನ್ಯವಾಗಿ ಎಲ್ಲರಿಗೆ ಗೊತ್ತಿದೆ ಐ ಡ್ರಾಪ್ಸ್ ಅಥವಾ ಆಯಿಂಟ್ಮೆಂಟ್ಸ್, ಮತ್ತೆ ಹಲವಾರು ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಎಲ್ಲ ಸಾಮಾನ್ಯ ಜನರಿಗೆ ತಿಳಿದಿರುವಂತಹ ವಿಷಯ. ಆದರೆ ಆಯುರ್ವೇದದಲ್ಲಿ ಇದರ ಉಲ್ಲೇಖ ಕೂಡ ಇದೆ. ಐ ಡ್ರಾಪ್ಸ್ ಆಗಲಿ, ಆಯಿಂಟ್ಮೆಂಟ್ಸ್ ಆಗಲಿ, ಹಲವಾರು ಶಸ್ತ್ರಚಿಕಿತ್ಸೆಗಳ ಕುರಿತಾದ ಉಲ್ಲೇಖ ಇದೆ. ಅದಲ್ಲದೆ ಪ್ರಮುಖವಾಗಿ ನಾವು ಮಾಡುವಂತಹ ಚಿಕಿತ್ಸೆ ಅಂದರೆ 7 ಚಿಕಿತ್ಸಾ ವಿಧಾನಗಳು, ಚಿಕಿತ್ಸಾ ಕ್ರಮಗಳು. ಅದಕ್ಕೆ ಹೇಳ್ತೇವೆ ಅಂದರೆ ನೇತ್ರ ಕ್ರಿಯಾಕಲ್ಪಗಳು ಅಂತ. ಆ ಶಬ್ದ ಹೇಳುವ ಹಾಗೆ, ಕಲ್ಪ ಅಂತ ಹೇಳಿದ್ರೆ ಕೇಳಿದ್ದನ್ನು ಕೊಡುವಂತಹದ್ದು ಅಂತ. ಅಂದರೆ ನೇತ್ರಕ್ಕೆ ಬೇಕಾದಂತಹ, ಕಣ್ಣಿಗೆ ಬೇಕಾದಂತಹ ಅಂಶವನ್ನು ಕೊಡುವಂತಹ, ತಲುಪಿಸಬಲ್ಲಂತಹ ಚಿಕಿತ್ಸಾ ವಿಧಾನಗಳಿವು. ಅವು ಯಾವುದು ಅಂತ ಹೇಳಿದರೆ ತರ್ಪಣ, ಪುಟಪಾಕ, ಸೇಕ, ಆಶ್ಚೋತನ, ಅಂಜನ ಮತ್ತು ಪಿಂಡಿ ಬಿಡಾಲಕ ಅಂತ ಹೇಳಿ 7 ಚಿಕಿತ್ಸಾ ಕ್ರಮಗಳು. ಇನ್ನು ಕಲ್ಪ ಅಂತ ಹೇಳಿದ್ರೆ ಏನು? ಚಿಕಿತ್ಸಾ ಕಲ್ಪ. ಅದೇ ಕಲ್ಪ ಅಂತ ಹೇಳಿದಾರ. ಕಲ್ಪ ಅಂದ್ರೆ ಕೇಳಿದ್ದನ್ನ ಕೊಡುವಂತಹದ್ದು. ನೀವು ಕೇಳಿರ್ತೀರ ಕಲ್ಪ ವೃಕ್ಷ ಅಂತ ಹೇಳಿ, ಅಂದ್ರೆ ಕೇಳಿದ್ದನ್ನ ಕೊಡುವಂತಹದ್ದು, ನಮ್ಮ ಬೇಡಿಕೆಯನ್ನು ಈಡೇರಿಸುವಂತಹದ್ದು. ಅಂದ್ರೆ ಈ ಕಣ್ಣಿಗೆ ಅಥವಾ ಮೆದುಳಿನ ನರಕ್ಕೆ ಅಷ್ಟು ಸುಲಭವಾಗಿ ಔಷಧಿಯನ್ನು ತಲುಪಿಸುವುದು ಸಾಧ್ಯವಿಲ್ಲ. ಯಾಕೆಂದ್ರೆ ಇಲ್ಲಿ ಒಂದು ನಮ್ಮ ಮನುಷ್ಯನ ಅಂಗದಲ್ಲಿ ಒಂದು ಟೈಟ್ ಸೆಕ್ಯೂರಿಟಿ ಅಂತ ಹೇಳ್ಬೋದು. ಅದನ್ನು ನಾವು ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಥವಾ ಬ್ಲಡ್ ರೆಟಿನಲ್ ಬ್ಯಾರಿಯರ್ ಅಂತ ಹೇಳ್ತೇವೆ. ಇದೊಂದು ರೀತಿಯ ತಡೆಗೋಡೆ. ನಾವು ಬಾಯಿಯ ಮೂಲಕ ಕೊಟ್ಟ ಯಾವುದೇ ಔಷಧಿ ಕೂಡ ಈ ಮೆದುಳಿಗೆ ಅಷ್ಟು ಸುಲಭವಾಗಿ ತಲುಪುವುದಿಲ್ಲ. ಅಷ್ಟೇ, ಅದನ್ನ ಮೆದುಳಿಗೆ ತಲುಪಿಸಬೇಕಂದ್ರೆ ಕೆಲವೊಂದು ಔಷಧಿಗಳು ಮಾತ್ರ ಸಾಧ್ಯ ಆಗುವಂಥದ್ದು. ಹಾಗಾಗಿ ಈ ಕಣ್ಣಿನ ಈ 7 ಚಿಕಿತ್ಸಾ ಕ್ರಮಗಳು ಈ ತಡೆಗೋಡೆಯನ್ನು ದಾಟಿ ಕಣ್ಣಿನ ಎಲ್ಲ ನರಭಾಗಕ್ಕೆ ಚಿಕಿತ್ಸೆ ಕೊಡಲು ಸಹಾಯಕಾರಿ ಹಾಗೂ ಫಲಕಾರಿ ಅಂತ ಹೇಳ್ಬೋದು ಅಂತ. ಈಗ ನೀವು ಇನ್ನು 7 ಕಲ್ಪಗಳ ಬಗ್ಗೆ ಹೇಳಿದ್ರಿ. ಸೊ ಅದನ್ನ ವಿವರಿಸಬಹುದಾ? 7 ಕಲ್ಪಗಳನ್ನು? ಅದರಲ್ಲಿ ಮೊದಲಿಗೆ ನಾ ಹೇಳಿದೆ ಅಲ್ಲ, ತರ್ಪಣ ಅಂತ. ತರ್ಪಣ ಮತ್ತೆ ಪುಟಪಾಕ, ಇದು 2 ಚಿಕಿತ್ಸಾ ಕ್ರಮದಲ್ಲಿ ಕೂಡ ನಾವು ಮೊದಲಿಗೆ ಉದ್ದಿನ ಹಿಟ್ಟನ್ನು ಒಂದು ಕಣ್ಣಿನ ಸುತ್ತ ಕಟ್ತೇವೆ. ಅಂದ್ರೆ ಮೆಡಿಸಿನ್ ಸ್ವಲ್ಪ ಹೊತ್ತು ಔಷಧಿ ಹಾಕ್ತೇವೆ ಅಲ್ಲ, ಅದು ಸ್ವಲ್ಪ ಹೊತ್ತು ಕಣ್ಣಿನಲ್ಲಿ ಉಳ್ಕೊಳ್ಬೇಕು. ಆ ಉದ್ದೇಶಕ್ಕೋಸ್ಕರ ಈ 2 ಚಿಕಿತ್ಸಾ ವಿಧಾನದಲ್ಲಿ ಕಣ್ಣಿನ ಸುತ್ತ ಉದ್ದಿನ ಹಿಟ್ಟಲ್ಲಿ ಕಣ್ಣಿನ ಸುತ್ತ ಕಟ್ಟಿ ಮತ್ತೆ ಔಷಧಿಯನ್ನು ಹಾಕ್ತೇವೆ. ಅದು ರೋಗಿಯ ರೋಗಕ್ಕೆ ಅನುಗುಣವಾಗಿ, ಹಾಗೆ ರೋಗದ ತೀವ್ರತೆಯನ್ನು ಅವಲಂಬಿಸಿಕೊಂಡು ನಾವೊಂದು ನಿಯಮಿತ ಸಮಯವನ್ನ ಆ ರೋಗಿಗೆ ನಿಗದಿಪಡಿಸುವಂಥದ್ದು. ಅದನ್ನ ಮತ್ತೆ ತೆಗೆದು ಸ್ವಚ್ಛ ಮಾಡ್ತೇವೆ. ಮತ್ತೆ ಪುಟಪಾಕ ಮತ್ತೆ ತರ್ಪಣ ಈ 2 ಚಿಕಿತ್ಸೆಯಲ್ಲಿ ಔಷಧಿಗಳು ಮಾತ್ರ ವ್ಯತ್ಯಾಸವಾಗಿರ್ತದೆ. ನೆಕ್ಸ್ಟ್ ಕ್ರಮಗಳು 2 ಒಂದೇ, ಕಟ್ಟಿ ಮಾಡುವಂತದ್ದೆಲ್ಲ ಒಂದೇ, ಅದರಲ್ಲಿ ಹಾಕುವಂತಹ ಔಷಧಿಗಳು ಬೇರೆ ಬೇರೆ ಆಗಿರುತ್ತದೆ. ಮತ್ತೆ ನೇತ್ರ ಸೇಕ, ಇದನ್ನ ನೇತ್ರಧಾರ ಅಂತಲೂ ಹೇಳ್ತಾರೆ. ಇದರಲ್ಲಿ ಔಷಧಿ ದ್ರಾವಣವನ್ನ ನಾವು ಪ್ರಿಪೇರ್ ಮಾಡ್ಕೊಳ್ತೇವೆ. ಅದನ್ನು ಸಿದ್ಧಪಡಿಸಿದ ಔಷಧಿ ದ್ರಾವಣವನ್ನ ಒಂದು ಅಂದಾಜು 7 ರಿಂದ 10 ಸೆಂಟಿಮೀಟರ್ ಎತ್ತರದಿಂದ ಅದನ್ನು ಧಾರೆಯ ರೂಪವಾಗಿ ಮುಚ್ಚಿದ ಕಣ್ಣಿನ ಮೇಲೆ ಹಾಕಲಾಗ್ತದೆ. ಇದು ಅಂದಾಜು 7 ರಿಂದ 10 ಸೆಂಟಿಮೀಟರ್ ಎತ್ತರದಿಂದ ಹಾಕುವಂಥದ್ದು. ಮತ್ತು ಆಶ್ಚೋತನ ಅಂತ ಹೇಳುವ ಚಿಕಿತ್ಸಾ ವಿಧಾನ ಸ್ವಲ್ಪ ನಮಗೆ ಈಗಿನ ಐ ಡ್ರಾಪ್ಸಿಗೆ ಕೋರಿಲೇಟ್ ಮಾಡ್ಬೋದು, ಹೋಲಿಕೆ ಬರ್ತದೆ. ಅಂದರೆ ಎಕ್ಸಾಕ್ಟ್ ಆಗಿ ಅದುವೇ ಅಲ್ಲ, ಯಾಕೆಂದರೆ ನಾವು ಇದರಲ್ಲಿ ಬಿಂದು ಪ್ರಮಾಣದಲ್ಲಿ ಔಷಧಿಯನ್ನು ಹಾಕ್ತೇವೆ ಅನ್ನೋ ಒಂದೇ ಕಾರಣಕ್ಕೆ ಐ ಡ್ರಾಪ್ಸಿಗೆ ಕಂಪೇರ್ ಮಾಡ್ಬೋದು ಅಂತ ಹೇಳ್ಬಹುದು.
ಮತ್ತೆ ಅಂಜನ ಅಂತ ಹೇಳೋದು ಎಲ್ಲರೂ ಕೇಳಿರ್ತಾರೆ ಸಾಮಾನ್ಯವಾಗಿ, ಕಾಡಿಗೆ ಹಚ್ಚುದು ಅಂತ ಹೇಳಿ. ಆದ್ರೆ ಇದು ಹೊರಗಿನ ಭಾಗಕ್ಕಲ್ಲ, ಔಷಧಿಯ ಸಣ್ಣ ಪ್ರಮಾಣದ ಒಂದು ಪೇಸ್ಟ್ ಅನ್ನು ನಾವು ಕಣ್ಣಿನ ಒಳಭಾಗಕ್ಕೆ ಹಚ್ತೇವೆ. ಮತ್ತೆ ಪಿಂಡಿ ಅಂತ ಹೇಳುವಂಥದ್ದು ಒಂದು ಔಷಧಿಯ ಪೇಸ್ಟ್, ಅದು ಪಿಂಡ ಅನ್ನುವ ಥರ. ಅದನ್ನು ನಾವು ಒಂದು ಸಮಭಾಗವಾಗಿ ಅಂದರೆ ಸಮತಟ್ಟಾಗಿ ಒಂದು ಬಟ್ಟೆಯ ಮೇಲೆ ಹರಡುತ್ತೇವೆ. ಅದನ್ನು ಕಣ್ಣಿನ ಮೇಲೆ ಇಡ್ಲಾಗ್ತದೆ. ಅದರ ಕಾಲಾವಕಾಶ ಹೇಗೆ ಪ್ಯಾಕ್ ಅನ್ನೆಲ್ಲ ಇರ್ತೇವಲ್ವಾ, ಐ ಪ್ಯಾಕ್ ಅಂತ ಹೇಳುವ ಅದೇ ತರ. ಮತ್ತೆ ಬಿಡಾಲಕ ಅಂತ ಹೇಳುವುದರಲ್ಲಿ ಈ ಬಟ್ಟೆಯನ್ನು ಉಪಯೋಗ ಮಾಡಲಿಕ್ಕಿಲ್ಲ, ಐಲ್ಯಾಶ್ ಅನ್ನು ಬಿಟ್ಟು ಅಂದ್ರೆ ಈ ಕಣ್ಣಿನ ರೆಪ್ಪೆಗಳನ್ನು ಬಿಟ್ಟು ಮೇಲ್ಗಡೆ ಮತ್ತೆ ಕೆಳಗಿನ ಭಾಗಕ್ಕೆ ಲೇಪ ಮಾಡ್ತೇವೆ. ಇದು ಇಷ್ಟು ಚಿಕಿತ್ಸಾ ವಿಧಾನಗಳು ಅಂತ ಹೇಳ್ಬೋದು. ಎಸ್, ಇನ್ನು ಈ ಚಿಕಿತ್ಸೆಗೆ ಎಷ್ಟು ಹೊತ್ತಿನಿಂದ ಎಷ್ಟು ಹೊತ್ತು ತನಕ ನಾವು ವೇಟ್ ಮಾಡಬೇಕು? ಈ ತರ್ಪಣ ಮತ್ತೆ ಪುಟಪಾಕಕ್ಕೆ ಸಾಮಾನ್ಯವಾಗಿ ಒಂದು 20-30 ನಿಮಿಷದಿಂದ 45 ನಿಮಿಷ ಅಂತ ಹೇಳ್ಬೋದು. ಅಂದ್ರೆ ಈ ಪುಟಪಾಕಕ್ಕೆ ಸ್ವಲ್ಪ ಸಮಯಾವಕಾಶ ಕಡಿಮೆ ತರ್ಪಣಕ್ಕೆ ಕಂಪೇರ್ ಮಾಡಿದ್ರೆ. ಅಂದ್ರೆ ಅದು ಕಟ್ಟಿ ಔಷಧಿಯನ್ನು ಹಾಕಿ ಸ್ವಲ್ಪ ಹೊತ್ತು ಅವರಿಗೆ ಕಣ್ಣು ಮಿಟುಕಿಸ್ಲಿಕ್ಕೆ ಇರ್ತದೆ ಆ ಔಷಧಿಯಲ್ಲಿ ರೋಗಿಗೆ. ಅದು ಎಲ್ಲ ನಿರ್ಧಾರ ಮಾಡುವಂಥದ್ದು ನಾವು ರೋಗಿಯ ರೋಗ ಎಲ್ಲ ನಿರ್ಧಾರ ಮಾಡಿ ನೋಡಿಕೊಂಡು, ಹಾಗೆ ರೋಗದ ತೀವ್ರತೆಯನ್ನು ನೋಡಿಕೊಂಡು ನಾವು ನಿರ್ಧಾರ ಮಾಡ್ತೇವೆ. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್, ನಾವು ಸಮಯದ ಬಗ್ಗೆ ಮಾತಾಡ್ತಾ ಇದ್ವಿ ಅಂತ ಹೇಳುವಂಥದ್ದು. ಇದನ್ನು ಯಾರು ಬೇಕಿದ್ರು ಈ ಒಂದು ಟ್ರೀಟ್ಮೆಂಟ್ ಅನ್ನ ಮಾಡಬಹುದಾ? ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ಈಗ ಬ್ಯೂಟಿ ಪಾರ್ಲರ್ಗಳಿಗೆ ಹೋಗ್ತೇವೆ, ನಾನು ಚಂದ ಕಾಣಬೇಕು, ಡಾರ್ಕ್ ಸರ್ಕಲ್ಸ್ ಎಲ್ಲ ಹೋಗ್ಬೇಕು ಅಂತ ಹೇಳಿ ಐಸ್ ಪ್ಯಾಕ್ ಗಳನ್ನ ಇಟ್ಟು ಆ ತರ ಪ್ಯಾಕ್ಸ್ ಗಳನ್ನೆಲ್ಲ ಇಡ್ತಾರೆ. ಅದೇ ರೀತಿ ಇದು ಕೂಡ ಹಾಗೆಯಾ ಅಥವಾ ಇದು ಸ್ವಲ್ಪ ಬೇರೆ ತರನಾ ಅಂತ ಹೇಳಿ? ಅಲ್ಲ, ಸೌಂದರ್ಯವರ್ಧಕ ಹೌದು, ಅಲ್ಲ ಅಂತ ಖಂಡಿತ ಹೌದು. ಇದು ಇದನ್ನೇ ಸ್ವಲ್ಪ ಮಾಡಿಫೈ ಮಾಡಿ ಈಗಿನ ಇದರಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಆದ್ರೆ ಈ ತರ್ಪಣ ಮತ್ತೆ ಪುಟಪಾಕ, ನಾವು ಇದು ತರ್ಪಣದ ನಂತರ ಮಾಡುವಂತಹ ಚಿಕಿತ್ಸೆ ಹೆಚ್ಚಾಗಿ ಈ ಪುಟಪಾಕ ಅನ್ನುವ ಚಿಕಿತ್ಸೆ. ಈ ತರ್ಪಣದಲ್ಲಿ ಏನಂದ್ರೆ ನಾವು ಈ ಜಾಸ್ತಿ ಚಳಿ ಇರುವಂತಹ ಸಂದರ್ಭದಲ್ಲಿ ಎಲ್ಲ ನಾವು ಆ ಟ್ರೀಟ್ಮೆಂಟ್ ಅನ್ನು ಮಾಡುದೇ ಇಲ್ಲ. ಅಥವಾ ಇದು ತುಂಬಾ ಮಳೆ ಬರ್ತಾ ಇದ್ರೆ, ತುಂಬಾ ಬಿಸಿಲಿದ್ರೆ ಅಂತ ಸಂದರ್ಭದಲ್ಲಿ ಮಾಡುದಿಲ್ಲ. ಮತ್ತೆ ರೋಗಿಗೆ ಬೇರೆ ಯಾವುದಾದ್ರೂ ಸಮಸ್ಯೆಗಳಿದೆ, ಟ್ರೀಟ್ಮೆಂಟಿನ ಅವಶ್ಯಕತೆ ಇದೆ, ಹೌದು, ಅದು ತುಂಬಾ ಅವಶ್ಯಕತೆ ಇದೆ, ಬೇರೆ ಯಾವುದಾದ್ರೂ ಚಿಕಿತ್ಸೆಯ ನಂತರದಲ್ಲಿ ಈ ರೋಗ, ಈಗ ಉದಾಹರಣೆ ಹೇಳುದಾದ್ರೆ ಕಣ್ಣು ಉರಿ ಅಂತ ಹೇಳಿ ಸಾಮಾನ್ಯವಾಗಿ ಹೇಳ್ತಾರೆ. ಕಣ್ಣು ಉರಿ ಅಂತ ಹೇಳಿದಾಗ ಅವನಿಗೆ ಶರೀರದ ಉಷ್ಣಾಂಶತೆ ಜಾಸ್ತಿ ಆಗಿ ಕಣ್ಣುರಿ ಬಂದಿರಬಹುದು. ಅದು ನಮಗೆ ಅವರ ಕಂಪ್ಲೀಟ್ ಹಿಸ್ಟ್ರಿ ತಗೊಂಡಾಗ ಗೊತ್ತಾಗ್ತದೆ, ನೋಡ್ಬೇಕಾಗ್ತದೆ. ಅದನ್ನೆಲ್ಲ ಪರೀಕ್ಷೆ ಮಾಡಿದಾಗ ಇದು ಬರೀ ಕಣ್ಣಿನ ಅಲ್ಲಿ ಇರುವಂತಹ ಉಷ್ಣಾಂಶ ಜಾಸ್ತಿ ಆದದ್ದಲ್ಲ, ಅಥವಾ ಕಣ್ಣಿನ ಭಾಗದಲ್ಲಿ ತೊಂದರೆ ಉಂಟಾದದ್ದಲ್ಲ, ಸರ್ವ ಶರೀರದಲ್ಲಿ ಇರುವಂತಹ ತೊಂದರೆಯಿಂದಾಗಿ ಕಣ್ಣಲ್ಲಿ ಕಾಣಿಸಿಕೊಳ್ತಾ ಇರುವಂತಹ ಸಮಸ್ಯೆ. ಹಾಗಾಗಿ ಇದಕ್ಕೆ ನಾವು ಸರ್ವ ಶರೀರಕ್ಕೆ ಅಲ್ಲಿಗೆ ಎಲ್ಲಿಗೆ ಅವಶ್ಯಕತೆ ಇದೆಯೋ ಅಲ್ಲಿ ಚಿಕಿತ್ಸೆ ಕೊಡ್ತೇವೆ. ನಮ್ಮಲ್ಲಿ ಹೇಳುದಾದ್ರೆ ಪಿತ್ತ ಜಾಸ್ತಿ ಆಗಿದೆ, ಅಂದ್ರೆ ಪಿತ್ತದ ದೂಷಣೆ ಆಗಿದೆ ಶರೀರದಲ್ಲಿ. ಹಾಗಾಗಿ ಅದನ್ನ ಪಿತ್ತವನ್ನ ಒಂದೋ ಶಮನ ಮಾಡಬೇಕು, ಒಂದೋ ರೇಚನ ಅಂದ್ರೆ ಅದನ್ನ ಶರೀರದಿಂದ ಹೊರ ಹಾಕಬೇಕು. ಶರೀರದಿಂದ ಹೊರ ಹಾಕ್ಲಿಕ್ಕೆ ಬೇರೆ ಬೇರೆ ರೀತಿಯ ಔಷಧಿಗಳಿವೆ, ಅದನ್ನ ನಾವು ಬೇರೆ ಬೇರೆ ರೀತಿ ಕೊಡ್ತೇವೆ. ಇನ್ನು ರಿಸ್ಟ್ರಿಕ್ಷನ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಏಜ್ ಲಿಮಿಟ್ ಏನಾದ್ರೂ ಇದೆಯಾ ಅದಕ್ಕೆ? ಏಜ್ ಲಿಮಿಟ್ ಅಂತ ಹೇಳಿದ್ರೆ ಈ ತುಂಬಾ ಚಿಕ್ಕ ಮಕ್ಕಳಲ್ಲಿ ನಮಗಿದು ಮಾಡ್ಲಿಕ್ಕೆ ಆಗುದಿಲ್ಲ. ತುಂಬಾ ತೊಂದರೆ ಯಾಕೆ ಅಂತ ಹೇಳಿದ್ರೆ ಅವರು ಅದಕ್ಕೆ ಕೋಆಪರೇಟಿವ್ ಇರುದಿಲ್ಲ. ಮೇಯ್ನ್ ಆಗಿ ಈ ತರ್ಪಣ ಪುಟಪಾಕ ಎಲ್ಲ ನಾವು ನೀಟಾಗಿ ಕಟ್ಟಿ ಅದು ಸ್ವಲ್ಪ ಅವರು ಆಚೆ ಈಚೆ ಮಾಡಿದ ತಕ್ಷಣ ಹಾಗೆ ಆಗ್ತದೆ. ಮತ್ತೆ ಇದನ್ನು ಈ ತರ್ಪಣ ಪುಟಪಾಕ ಎಲ್ಲ ರೋಗದ ತುಂಬಾ ತೀವ್ರತರ ರೋಗದಲ್ಲಿ ನಾವು ಮಾಡುವಂತದ್ದು. ಕಣ್ಣಿನಲ್ಲಿ 2 ಭಾಗ ಮಾಡ್ತಾರೆ, ಆಂಟೀರಿಯರ್ ಸೆಗ್ಮೆಂಟ್ ಮತ್ತೆ ಪೋಸ್ಟೀರಿಯರ್ ಸೆಗ್ಮೆಂಟ್ ಅಂತ ಹೇಳಿ. ಈ ಹಿಂಭಾಗದ ನರದ ತೊಂದರೆಗೆ ಎಲ್ಲ ಆಗುವಾಗ ನಾವು ಇದನ್ನ ಈ ತರ್ಪಣ ಪುಟಪಾಕ ಚಿಕಿತ್ಸೆಯನ್ನ ಮಾಡುವಂಥದ್ದು. ಈ ಆರಂಭದ ಕಣ್ಣಿನ ರೋಗಗಳಲ್ಲೆಲ್ಲ ಆದ್ರೆ ನೇತ್ರಸೇಕ, ಆಶ್ಚೋತನ ಮತ್ತೆ ಪಿಂಡಿ ಬಿಡಾಲಕ ಈ ತರ ಚಿಕಿತ್ಸೆಗಳನ್ನ ನಾವು ಅದು ರೋಗಿಯನ್ನ ನೋಡಿಕೊಂಡು, ರೋಗದ ತೀವ್ರತೆಯನ್ನ ನೋಡಿಕೊಂಡು ಅಡ್ವೈಸ್ ಮಾಡಿ. ನೀವು ಈಗಾಗಲೇ ಹೇಳಿದ್ರೆ ಅಂದ್ರೆ ಚಂದ ಕಾಣಿಸ್ಲಿಕ್ಕೋಸ್ಕರ ಅಥವಾ ಸೌಂದರ್ಯದ ಇದಾಗಿ ನಾವು ಇದನ್ನ ಕೂಡ ಇದ್ ಮಾಡಬಹುದು ಅಂತ ಹೇಳಿ. ಸೊ ಹಾಗಂತ ಹೇಳಿ ಯಾರು ಬಂದ್ರು ಕೂಡ ಟ್ರೀಟ್ಮೆಂಟ್ ಮಾಡಬಹುದಾ ಇದಕ್ಕೆ? ಆದ್ರೆ ಇದೆ ಎಂತ ಗೊತ್ತಾ, ಆಯುರ್ವೇದದಲ್ಲಿ ಒಂದು ವಿಶೇಷತೆ ಇದೆ. ಬರೀ ರೋಗಿಗೆ ಮಾತ್ರ ಚಿಕಿತ್ಸೆ ಹೇಳಿರುವಂತದ್ದಲ್ಲ, ಸ್ವಸ್ಥನಿಗೆ ಕೂಡ ಹೇಳಿದ್ದಾನೆ. ಅಂದ್ರೆ ಸ್ವಸ್ಥವಾಗಿ ಎಲ್ಲ ನನಗೆ ಚೆನ್ನಾಗಿ ಕಾಣ್ತಾ ಇದೆ, ಏನು ಸಮಸ್ಯೆ ಇಲ್ಲ, ಆದ್ರೂ ಕೂಡ ಚಿಕಿತ್ಸೆ ಕೊಡುವಂತದ್ದು. ಅದಕ್ಕೆ ಎಷ್ಟು ಸಮಯಗಳ ಕಾಲ ಚಿಕಿತ್ಸೆ ಕೊಡಬೇಕು ಅನ್ನುವ ವಿವರಣೆ ಕೂಡ ಇದೆ. ಅಂದ್ರೆ ಅವರ ಉದ್ದೇಶವೇ ಅದಾಗಿತ್ತು. ಒಂದು ಈ ನೆಕ್ಸ್ಟ್ ಸೌಂದರ್ಯ ಉದ್ದೇಶದಿಂದ, ಸೌಂದರ್ಯ ವರ್ಧನೆಯ ಉದ್ದೇಶದಿಂದ ಕೂಡ
ಕೊಟ್ಟಿದ್ದು. ಸೌಂದರ್ಯ ಅಂತ ಹೇಳಿದ್ರೆ ಕೇವಲ ಬಾಹ್ಯ ಮಾತ್ರ ಅಲ್ಲ, ನಮ್ಮ ಶರೀರದ ಪ್ರತಿಯೊಂದು ಅಂಗದ ಇದು ಆರೋಗ್ಯವನ್ನು ಸಂರಕ್ಷಣೆ ಮಾಡುವುದು ಒಂದು ರೀತಿಯ ನಮ್ಮ ಸೌಂದರ್ಯ ಅಂತ. ಒಳಗಿನ ಪಾರ್ಟ್ಗಳು ಚೆನ್ನಾಗಿದ್ರೆ ಮಾತ್ರ ಹೊರಗಿನ ರಿಫ್ಲೆಕ್ಟ್ ಕಣ್ಣಿನ ಎಷ್ಟು ಅಂದ್ರೆ ಕಣ್ಣು ನೋಡ್ಲಿಕ್ಕೆ ಎಷ್ಟು ನಮಗೆ ಆರೋಗ್ಯವಂತವಾಗಿರ್ತದೋ ಅಷ್ಟು ನಮಗೆ ಅದು ಒಂದು ಸೌಭಾಗ್ಯ ಅಂತಲೇ ಹೇಳುವಂತದ್ದು. ಹಾಗಾಗಿ ಈ ಚಿಕಿತ್ಸೆಗಳೆಲ್ಲ ಒಂದು ರೀತಿ ಸಹಾಯಕಾರಿ, ಹಾಗೆ ಸ್ವಸ್ಥರಿಗೆ ಕೂಡ ಇದನ್ನು ನಾವು ಅಡ್ವೈಸ್ ಮಾಡುವಂತದ್ದು. ಈಗ ಚಿಕಿತ್ಸೆ ಬಗ್ಗೆ ಮಾತಾಡಿದ್ವಿ ನಾವು ಆಲ್ರೆಡಿ. ಈ ಒಂದು ಚಿಕಿತ್ಸೆ ಎಷ್ಟು ದಿನಗಳ ಕಾಲ ಮಾಡಬೇಕಾಗ್ತದೆ? ಈಗ ಕೆಲವೊಂದು ಚಿಕಿತ್ಸೆ ನೀವು ಹೇಳಿದ್ರೆ ಟೈಮ್ ಡ್ಯೂರೇಷನ್, ಅದು ಕಟ್ಟೆ ಕಟ್ಟುವಾಗ ಟೈಮ್ ಹೋಗ್ತದೆ ಅಂತ ಹೇಳುವಂತದ್ದು. ಟೈಮ್ ಅನ್ನ ಬಿಟ್ಟು ಈಗ ಕಣ್ಣಿನ ಉರಿಗೆ ನೀವು ಒಂದು ಹೇಳಿದ್ರಿ ತರ್ಪಣ ಮಾಡುವಂತದ್ದು ಅಂತ ಹೇಳಿ. ಸೊ ಆ ತರ್ಪಣ ಚಿಕಿತ್ಸೆಯನ್ನ ಮಾಡ್ಲಿಕ್ಕೆ ಎಷ್ಟು ಸಮಯಗಳು ಬೇಕಾಗ್ತದೆ, ಎಷ್ಟು ದಿನಗಳು ಡ್ಯೂರೇಷನ್? ಇದರಲ್ಲಿ ಏನಂದ್ರೆ ದಿನ ಅಂದ್ರೆ ಸತತವಾಗಿ ನಾವು ಮಾಡುವಂತದ್ದು 7 ದಿನ. ತರ್ಪಣಕ್ಕೆ ಅಂತ ಹೇಳುವಾಗ 7 ದಿವಸ, ಮತ್ತೆ ಪುಟಪಾಕಕ್ಕೆ ಅಂದ್ರೆ 1 ದಿವಸ ಇರ್ಬೋದು, 2 ದಿವಸ ಇರ್ಬೋದು. ಅದು ಮತ್ತೆ ಎಲ್ಲ ರೋಗದಲ್ಲಿರುವಂತಹ ಒಂದೊಂದು ವಿಷಯಗಳನ್ನು ನೋಡಿಕೊಂಡು ನಾವು ಅದನ್ನು ನಿರ್ಧಾರ ಮಾಡ್ತೇವೆ. ಹಾಗೆ ಅದಲ್ಲದೆ ಹೇಳುದಾದ್ರೆ ಇದರಲ್ಲಿ ಗ್ಯಾಪ್ ಕೊಡ್ತೇವೆ. ಕೆಲವು ಸತಿ 7 ದಿವಸ ಬಿಟ್ಟು, 7 ದಿವಸ ಅಲ್ಲದೆ 1 ದಿವಸದಲ್ಲಿ 1 ದಿವಸ ಬಿಟ್ಟು ಇನ್ನೊಂದು ದಿವಸ, 2 ದಿವಸ ಬಿಟ್ಟು ಇನ್ನೊಂದು ದಿವಸ ಮಾಡುವಂತದ್ದು. ಇದು ಕೂಡ ಕ್ರಮ ಇದೆ. ಕಂಟಿನ್ಯೂಸ್ ಗ್ಯಾಪ್ ಕೊಟ್ಟು ಮಾಡುವಂತಹದ್ದು ಕೂಡ ಇದೆ ಕ್ರಮ. ಮತ್ತೆ ನೇತ್ರ ಸೇಕ ಆಗ್ಲಿ, ಈ ಪಿಂಡಿ ಬಿಡಾಲಕಕ್ಕೆ ಎಲ್ಲ ತುಂಬಾ ದಿವಸಗಳ ಕಾಲ ಕೂಡ ಮಾಡಬಹುದು. ಅದು ಎಲ್ಲ ಅದೇ ವ್ಯಾಧಿಯ ತೀವ್ರತೆಯನ್ನು ನೋಡ್ಕೊಂಡು ನಾವು ಕೊಡ್ತೇವೆ. ಸ್ವಸ್ಥರಲ್ಲಿ ಆದ್ರೆ ಅಂದ್ರೆ ಆರೋಗ್ಯವಂತ ವ್ಯಕ್ತಿಯಲ್ಲಿ ಆದ್ರೆ ಅದನ್ನು ನೋಡ್ಕೊಂಡು ನಾವು ಹೇಳ್ತೇವೆ ಇಷ್ಟು ಕಡಿಮೆ ಅವಧಿಯಲ್ಲಿ ನೀವು ಮಾಡಿದ್ರೆ ಸಾಕು ಅಂತ ಹೇಳಿ. ಮತ್ತೆ ಈ ಪಿಂಡಿ ಬಿಡಾಲಕಕ್ಕೆ ಅಲ್ಲ, ಈ ಬಿಡಾಲಕಕ್ಕೆ ಕೇವಲ 20 ರಿಂದ 30 ನಿಮಿಷ ಬೇಕಾಗುದು. ಅಂದ್ರೆ ಯಾವ ರೀತಿಯ ಔಷಧಿಯನ್ನು ನಾವು ಬಳಸ್ತೇವೆ ಅದನ್ನು ಅವಲಂಬಿಸಿಕೊಂಡಿರ್ತದೆ. ಮತ್ತೆ ಈ ಪಿಂಡಿ ಅಂತ ಹೇಳುವಂಥದ್ದು ಅದು ಕೇವಲ 10 ನಿಮಿಷ ಕೂಡ ಇರ್ಬೋದು, ಅಥವಾ 1 ಗಂಟೆಯಿಂದ ಜಾಸ್ತಿ ಕೂಡ ನಾವು ಬಳಸಬಹುದು. ಚಿಕಿತ್ಸೆ ಅಂದ್ರೆ ಕಾಲಾವಧಿಯನ್ನು ಜಾಸ್ತಿ ಮಾಡಬಹುದು. ಮತ್ತೆ ಅಂಜನ ಹೇಳುವಂಥದ್ದು ಕೇವಲ 2 ನಿಮಿಷಗಳ ಚಿಕಿತ್ಸಾ ಕ್ರಮ. ಅಂದ್ರೆ ರೋಗಿ ಅಷ್ಟು ಕೋಆಪರೇಟಿವ್ ಇದ್ರೆ 2 ನಿಮಿಷಗಳ ಕಾಲದ ಚಿಕಿತ್ಸಾ ಕ್ರಮ. ಆದ್ರೆ ಆ ರೋಗಿಯನ್ನು ನಾವು ಗಮನಿಸಬೇಕಾಗ್ತದೆ. ಯಾಕೆಂದ್ರೆ ಕಣ್ಣಿನ ಒಳಗೆ ನಾವು ಔಷಧಿಯನ್ನು ಹಾಕಿರ್ತೇವೆ. ಕಣ್ಣಿನ ಒಳಗೆ ಹಾಕಿದಂತಹ ಔಷಧಿ ಕ್ಲೀನ್ ಆಗದಿದ್ರೆ ನೀವೇ ಅಬ್ಸರ್ವ್ ಮಾಡಿರ್ತೇವೆ, ಒಂದು ಸಣ್ಣ ಧೂಳಿನ ಕಣ ಹೋದ್ರೂ ಕೂಡ ಎಷ್ಟು ಇರಿಟೇಷನ್ ಆಗ್ತದೆ ಅಂತ ಹೇಳಿ. ಹಾಗಾಗಿ ಆ ಔಷಧಿ ಹಾಕಿ ಅದೆಲ್ಲ ಕ್ಲೀನ್ ಆಗಿ ಹೋದ ನಂತರ ಅದು ಹೋಗಿದೆಯಾ ಇಲ್ವಾ ಅಂತ ನಾವು ಪರೀಕ್ಷೆ ಮಾಡ್ತೇವೆ. ಅದಾದ ನಂತರ ಅದನ್ನು ನೇತ್ರ ಪ್ರಕ್ಷಾಲನ ಅಂತ ಹೇಳಿ ಇನ್ನೊಂದು ಸಣ್ಣ ಪ್ರೊಸೀಜರ್, ಅದು ಕಣ್ಣನ್ನು ಕ್ಲೀನ್ ಮಾಡ್ತೇವೆ. ಅದು ಔಷಧಿ ಎಲ್ಲ ಹೋಗಿದೆ ಅಂತ ಹೇಳಿ ಪೇಷಂಟ್ ಕಂಫರ್ಟೇಬಲ್ ಆಗಿದ್ದಾರೆ ಅಂತ ಹೇಳಿದ್ರೆ ನಾವು ಪೇಷಂಟ್ ಮುಗೀತು, ಪೇಷಂಟ್ ಅನ್ನು ಕಳಿಸಿಕೊಡ್ತೇವೆ. ಎಸ್, ಇನ್ನು ಕಣ್ಣಿನ ಭಾಗ ಹೇಳುವಂಥದ್ದು ಅತಿ ಸೂಕ್ಷ್ಮವಾಗಿರುವಂತಹ ಭಾಗ ಅಂತ ಹೇಳಿರುವಂಥದ್ದು. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುನ್ನ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ ವಿರಾಮ. ವಿರಾಮದ ಬಳಿಕ ಶಾರದಾ ಆಯುರ್ವೇದ ಆಸ್ಪತ್ರೆ ದೇವಿನಗರ ಅರ್ಪಿಸುವ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಕಣ್ಣಿನ ಭಾಗವನ್ನ ಸೂಕ್ಷ್ಮ ಭಾಗ ಅಂತ ಹೇಳ್ತೇವೆ. ಈ ಎಲ್ಲ ಟ್ರೀಟ್ಮೆಂಟ್ ಮಾಡುವಾಗ ಆ ಒಂದು ವ್ಯಕ್ತಿ ಕಾನ್ಶಿಯಸ್ ಆಗಿರ್ತಾರ ಅಥವಾ ಅನ್ಕಾನ್ಶಿಯಸ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್? ಹಾಗಿರುವ ಒಂದು ಮೆಥಡ್ ನಾವು ಫಾಲೋ ಮಾಡುದೇ ಇಲ್ಲ ಅವರಿಗೆಲ್ಲ. ಆದ್ರೆ ಅದಕ್ಕಿಂತ ಮೊದಲು ಬಂದ ತಕ್ಷಣ ಅವರಿಗೆ ತಿಳಿಸ್ತೇವೆ ಹೇಗೆ ಚಿಕಿತ್ಸೆ ಮಾಡಲಾಗ್ತದೆ. ಇದರಿಂದ ನಿಮಗೆ ಸ್ವಲ್ಪ ಏನಾದ್ರೂ ಡಿಸ್ಕಂಫರ್ಟ್ ಆಗುದಿದ್ರು ಹೇಳ್ತೇವೆ. ಅವರು ಪೇಷಂಟ್ ವಿಲ್ಲಿಂಗ್ ಇದ್ರೆ ಓಕೆ, ಇಲ್ಲದಿದ್ರೆ ನಾವು ಅದನ್ನು ಸ್ವಲ್ಪ ಅವರಿಗೆ ಕಡಿಮೆ, ಅದು ಇರಿಟೇಷನ್ ಜಾಸ್ತಿ ಆಗದ ಹಾಗೆ ಅದನ್ನು ಅವರಿಗೆ ತಿಳಿಸಿ ಅವರಿಗೆ ಅದರ ಪ್ರಾಮುಖ್ಯತೆಯನ್ನು ಕೂಡ ಹೇಳ್ತೇವೆ. ಅಂದ್ರೆ ರೋಗ ಯಾವ ತರ ವಾಸಿ ಆಗ್ತದೆ, ಎಷ್ಟು ದಿವಸ ಬೇಕಾಗ್ತದೆ, ಇದನ್ನೆಲ್ಲ ಹೇಳಿದಾಗ ಅವರು ಓಕೆ ಒಪ್ತಾರೆ. ಆದ್ರೆ ಕಾನ್ಶಿಯಸ್ ಆಗಿ ಮಾಡುವಂತಹದ್ದು, ಅದು ಅವರಿಗೆ ನಾಲೆಜ್ ಇದ್ದೇ ಮಾಡುವಂತಹದ್ದು. ಇನ್ನು ಸಾಮಾನ್ಯವಾಗಿ ಕಣ್ಣಿನ ರೋಗಗಳಿಗೆ ಯಾವ ರೀತಿಯ ಚಿಕಿತ್ಸೆಯನ್ನು ನೀಡಲಾಗ್ತದೆ ಅಂತ? ಬೇರೆ ಇತರ ಚಿಕಿತ್ಸೆ ಅಂತ ಹೇಳಿದ್ರೆ ಅದೇ ನಾನು ಮೊದಲಿಗೆ ಹೇಳಿದೆ ಅಲ್ಲ, ಅವರಿಗೆ ಮುಖ್ಯವಾಗಿ ಶರೀರದ ಬೇರೆ ಸಮಸ್ಯೆಗಳಿದೆ ಅಥವಾ ಕಣ್ಣಿಗೆ ಚಿಕಿತ್ಸೆ, ಈ ಪ್ರಧಾನ ಚಿಕಿತ್ಸೆ ಕೊಡೋದಕ್ಕಿಂತ ಮೊದಲು ಅವರಿಗೆ ಶರೀರ ಶೋಧನೆ ಬೇಕು ಅಂತ ಅನಿಸಿದಲ್ಲಿ ನಾವು ಪಂಚಕರ್ಮ ಚಿಕಿತ್ಸೆಗಳನ್ನು ಮಾಡ್ತೇವೆ. ಅಂದ್ರೆ ಇದು ಕಣ್ಣಿನ ಪ್ರಮುಖ ಚಿಕಿತ್ಸೆಗಳ ಪೂರ್ವಭಾವಿ ಚಿಕಿತ್ಸೆಯಾಗಿ ಪಂಚಕರ್ಮ ಚಿಕಿತ್ಸೆಗಳನ್ನು ಅಡ್ವೈಸ್ ಮಾಡ್ತೇವೆ. ಅದಲ್ಲದೆ ಲೀಚ್ ಥೆರಪಿ ಅಂತ ಮಾಡ್ತೇವೆ, ಜಲೌಕಾವಚರಣ ಅಂತ ಹೇಳ್ತೇವೆ. ಅದನ್ನು ಅಂದ್ರೆ ಕಣ್ಣಿನ ರಕ್ತ ದೃಷ್ಟಿಯಿಂದ ಕಣ್ಣಿನಲ್ಲಿ ಥೆರಪಿ ಅಂತ ಈಗ ಹೇಳಿದ್ರಿ ನೀವು, ಅದು ಕಣ್ಣಿಗೆ ಯಾವ ತರ ಮಾಡುವಂತದ್ದು? ಅಂದ್ರೆ ಕಣ್ಣಿನ ಸುತ್ತ ಕೂಡ ಮಾಡಬಹುದು. ಈ ಲೀಚ್ ಥೆರಪಿ ಅದರ ಬಗ್ಗೆ ಕೂಡ ಸಂಹಿತೆಯಲ್ಲಿ ಹೇಗೆ ವಿವರಣೆ ಹೇಳ್ತಾರೆ ಅಂದ್ರೆ, ಒಂದು ಹಸ್ತ ಪ್ರಮಾಣದಲ್ಲಿ ದೂಷಿತ ರಕ್ತವನ್ನ ಕಲೆಕ್ಟ್ ಮಾಡಿ ಅದು ತೆಗೀತದೆ ಅಂತ. ಅದು ಬರೀ ದೂಷಿತ ರಕ್ತವನ್ನ ಮಾತ್ರ ತೆಗೆಯುವಂತಹದ್ದು ಅನ್ನುವ ವಿವರಣೆ ಕೂಡ ಇದೆ.
ನೀವು ಕೇಳಿರ್ತೀರ ಹಂಸಕ್ಷೀರ ನ್ಯಾಯ ಅಂತ ಹೇಳಿ, ಅದು ಕೇವಲ ಹಾಲನ್ನಷ್ಟೇ ಸಕ್ ಮಾಡ್ತದೆ. ಅದೇ ತರ ಇದು ಬೇಡವಾದ ರಕ್ತವನ್ನ ಅಲ್ಲಿ ದೂಷಿತ ರಕ್ತವನ್ನ ಮಾತ್ರ ತೆಗೆಯುವಂತದ್ದು. ಹಾಗೆ ಕಣ್ಣಿನ ರೋಗಗಳಲ್ಲಿ ಸುಮಾರು ರಕ್ತದೃಷ್ಟಿಯಿಂದ ಬರುವಂತಹ ಕಣ್ಣಿನ ರೋಗಗಳಿರ್ತವೆ, ಅದನ್ನ ನಾವು ಇದು ಶಮನ ಮಾಡಲಿಕ್ಕೆ ಬೇಕಾಗಿ ಈ ಲೀಚ್ ಥೆರಪಿಯನ್ನ ಅಡ್ವೈಸ್ ಮಾಡ್ತೇವೆ. ಇದಲ್ಲದೆ ಮತ್ತೆ ಅನ್ನಲೇಪ ಅಂತ ಹೇಳಿ ಮಾಡ್ತೇವೆ. ಒಂದು ವೆರೈಟಿ ಆಫ್ ರೈಸ್ ಅನ್ನ ತಗೊಂಡು ಅಕ್ಕಿಯನ್ನ ಔಷಧಿ ದ್ರವ್ಯಗಳಲ್ಲಿ ಹಾಕಿ ಪ್ರಿಪರೇಷನ್ ಮಾಡಿ ಅದರಲ್ಲಿ ಚಿಕಿತ್ಸೆ ಕೊಡ್ತೇವೆ. ಎಸ್, ಈಗ ನೀವು ಇಷ್ಟು ಹೇಳಿದ್ರಿ. ಸೊ ಈ ಎಲ್ಲ ಚಿಕಿತ್ಸಾ ವಿಧಾನಗಳಿಗೆ ವೈಜ್ಞಾನಿಕವಾಗಿರುವಂತಹ ಮಹತ್ವಗಳ ಬಗ್ಗೆ ತಿಳಿಸಬಹುದಾ? ಇದ್ರ ಈ ಸೇಕ, ಪಿಂಡಿ, ಬಿಡಾಲಕ ಈ 3 ಚಿಕಿತ್ಸೆಗಳು ಕಣ್ಣು ಮುಚ್ಚಿ ಮಾಡುವಂತಹದ್ದು, ಕಣ್ಣಿನ ಮೇಲ್ಗಡೆ ನಾವು ಚಿಕಿತ್ಸೆ ಮಾಡುವಂತಹದ್ದು. ಇದರಲ್ಲಿ ಏನಂದ್ರೆ ಕಣ್ಣಿನ ಔಷಧಿ ನಾವು ಕಣ್ಣಿನ ಮುಚ್ಚಿದ ರೆಪ್ಪೆಯ ಮೇಲೆ ಹಾಕಿದಂತಹ ಔಷಧಿ ಕಣ್ಣಿನ ಒಳಗೆ ತಲುಪ್ತದಾ ಅಂತ ಹೇಳಿ ತುಂಬಾ ಜನರಿಗೆ ಒಂದು ಸಂಶಯ ಬರುವಂತಹದ್ದು. ಆದ್ರೆ ಇದರ ಬಗ್ಗೆ ಒಂದು ಸಂಶೋಧನೆ ಆಗಿದೆ. ಕಣ್ಣಿನ ರೆಪ್ಪೆಯ ಮೇಲೆ ಹಚ್ಚಿದಂತಹ ಔಷಧಿಯ ಕೆಲವೊಂದು ಸೂಕ್ಷ್ಮ ರಾಸಾಯನಿಕ ಕಣಗಳು ಕೂಡ ಅಂಶಗಳು ಕೂಡ ಕಣ್ಣಿನ ಪ್ರತಿಯೊಂದು ಪದರದಲ್ಲಿ ಒಂದಷ್ಟು ಪರ್ಸೆಂಟೇಜ್ ಅಲ್ಲಿ ಸಿಕ್ಕಿದೆ ಅಂತ ಹೇಳಿ ಸಂಶೋಧನೆ ಆಗಿದೆ. ಹಾಗಾಗಿ ಇದು ಖಂಡಿತ ಸಹಾಯಕ. ಹಾಗಾಗಿ ಇದನ್ನ ತುಂಬ ಆರಂಭದ ನೇತ್ರ ರೋಗಗಳಲ್ಲಿ ತುಂಬ ನಾವು ಬಳಸಿಕೊಳ್ತೇವೆ. ಮತ್ತು ಇದು ತುಂಬ ಸಹಾಯಕ ಮತ್ತು ಫಲಕಾರಿ ಕೂಡ ಹೌದು. ಹಲವಾರು ರೋಗಗಳಲ್ಲಿ ನಮಗೆ ಬರೀ ಚಿಕಿತ್ಸೆ ಮಾಡಲಿಕ್ಕೆ ಮಾತ್ರ ಅಲ್ಲ, ನೀವು ಹೇಳಿದಾಗೆ ಸೌಂದರ್ಯ ವರ್ಧನೆಗೆ ಕೂಡ ಅವರ ಸ್ವಾಸ್ಥ್ಯವನ್ನ ಮೇಂಟೈನ್ ಮಾಡ್ಲಿಕ್ಕೋಸ್ಕರ ಕೂಡ ಇದನ್ನ ಖಂಡಿತವಾಗಿ ಬಳಸಬಹುದು ಅಂತ ಹೇಳಿ. ಇನ್ನು ತಲಪಾಡಿಯ ದೇವಿನಗರದಲ್ಲಿರುವಂತಹ ಶಾರದಾ ಆಯುರ್ವೇದ ಆಸ್ಪತ್ರೆಗಳಲ್ಲಿ ಆಯುರ್ವೇದದಲ್ಲಿ ಯಾವ ರೀತಿಯ ಕಣ್ಣಿನ ಚಿಕಿತ್ಸೆಗಳು ಲಭ್ಯವಿದೆ ಅಂತ ತಿಳಿಸಬಹುದು? ಇದೆಲ್ಲ ನಾನೀಗ ಹೇಳಿರುವಂತಹದ್ದು ಎಲ್ಲಾ ಕಣ್ಣಿನ ಚಿಕಿತ್ಸೆಗಳು ಸಿಗ್ತದೆ. ಅದಲ್ಲದೆ ನಮಗೆ ಪೂರ್ವಭಾವಿಯಾಗಿ ಬೇಕು ಅಂತ ಹೇಳಿದ್ರೆ ಪಂಚಕರ್ಮ ಚಿಕಿತ್ಸೆಗಳನ್ನು ಕೂಡ ನಾವು ಅಡ್ವೈಸ್ ಮಾಡ್ತೇವೆ. ಅದರ ಸ್ಪೆಷಲಿಸ್ಟ್ ಯಾರಿದ್ದಾರೆ ಅವರಿಗೆ ಅದನ್ನ ನಾವು ಕಳಿಸಿ ಕನ್ಸಲ್ಟ್ ಮಾಡಿ ನಾವೆಲ್ಲ ವಿಮರ್ಶೆ ಮಾಡಿಕೊಂಡು ಅದನ್ನ ಕೊಟ್ಟು ನಂತರದಲ್ಲಿ ಕಣ್ಣಿನ ಪ್ರಮುಖ ಚಿಕಿತ್ಸೆಗಳನ್ನು ನಾವು ಅಡ್ವೈಸ್ ಮಾಡ್ತೇವೆ. ಅದಲ್ಲದೆ ನಾನು ಹೇಳ್ತಾ ಇದ್ದೆ ವೈಜ್ಞಾನಿಕ ಇದು ಅಂತ ಹೇಳಿ, ಈ ತರ್ಪಣದಲ್ಲಿ ನಾವು ಪ್ರಮುಖವಾಗಿ ಬಳಸುವಂಥದ್ದು ತುಪ್ಪದಿಂದ ಸಿದ್ಧಪಡಿಸಿದಂತಹ ಔಷಧಿ. ಈ ತುಪ್ಪ ಇದು ಪ್ರೂವ್ ಆಗಿರುವಂತಹದ್ದು. ತುಪ್ಪ ಅನ್ನೋದು ಲಿಪಿಡ್ ಸಾಲ್ಯುಬಲ್ ಸಬ್ಸ್ಟೆನ್ಸ್. ತುಪ್ಪದಲ್ಲಿ ಸಿದ್ಧಪಡಿಸಿದಂತಹ ಔಷಧಿಗಳು ಲಿಪಿಡ್ ಸಾಲ್ಯುಬಲ್ ಸಬ್ಸ್ಟೆನ್ಸಸ್ ಅಂತ ಹೇಳುವಂಥದ್ದು. ಇದೀಗ ಕಣ್ಣಿನ ಕಾರ್ನಿಯಾ ಅಂತ ಏನು ಹೇಳ್ತೇವೆ, ಈ ಕಣ್ಣಿನ ಕಪ್ಪು ಭಾಗ, ಇದು ಕೂಡ ಒಂದು ರೀತಿಯ ತಡೆಗೋಡೆ. ಕಣ್ಣಿನ ಔಷಧಿಗಳು ಒಳಭಾಗಕ್ಕೆ ಹೋಗ್ಲಿಕ್ಕೆ ಇದು ಒಂದು ರೀತಿಯ ತಡೆಗೋಡೆ. ಇದರಲ್ಲಿ ಹಲವಾರು ಪದರಗಳು ಬರ್ತವೆ. ಪ್ರಮುಖವಾಗಿ ಮೊದಲಿಗೆ ಬರುವಂತಹದ್ದು ಕಾರ್ನಿಯಲ್ ಎಪಿಥೀಲಿಯಂ ಅಂತ ಹೇಳಿ. ಇದು ನೀರಿನ ಅಂಶಗಳನ್ನು ಇರುವಂತಹ ಯಾವುದನ್ನು ತಗೊಳ್ಳೋದಿಲ್ಲ. ನೀವು ಗಮನಿಸಿರ್ತೀರ, ಕಣ್ಣಿನ ನೀರು ಒಳಗೆ ಹೋದ್ರೆ ಏನಾಗಬಹುದು, ಊದ್ತಾ ಹೋಗ್ಬೋದು. ಹಾಗಾಗಿ ಕಣ್ಣಿನ ನೀರು ಒಳಗೆ ಹೋಗದ ಹಾಗೆ ನಮ್ಮ ಕಣ್ಣಿನ ಅಂಗಗಳೆಲ್ಲ ರಚನೆ ಆಗಿದೆ. ಹಾಗಾಗಿ ಅದು ನೀರಿನ ಅಂಶಗಳು ಯಾವುದೇ ಒಳಗೆ ಹೋಗುವುದಿಲ್ಲ. ಹಾಗಾಗಿ ಇದರಲ್ಲಿ ಯಾವುದು ತುಪ್ಪದಲ್ಲಿ ಸಿದ್ಧಪಡಿಸಿದಂತಹ ಔಷಧಿಗಳು ಮಾತ್ರ ಪಾಸ್ ಆಗ್ತದೆ. ಹಾಗಾಗಿ ನಾವು ತುಪ್ಪದಲ್ಲೇ ಸಿದ್ಧಪಡಿಸಿರ್ತೇವೆ. ಅದಲ್ಲದೆ ಅದರ ನೆಕ್ಸ್ಟ್ ಬರುವಂಥದ್ದು ಕಾರ್ನಿಯಲ್ ಸ್ಟ್ರೋಮಾ ಅಂತ ಹೇಳಿ, ಅದು ಮಾತ್ರ ತುಪ್ಪದಲ್ಲಿ ಇದು ಡಿಸಾಲ್ವ್ ಆಗಿರುವಂತಹ ಯಾವುದೇ ದ್ರವ್ಯಗಳನ್ನು ಪಾಸ್ ಮಾಡ್ತಿಲ್ಲ. ಅದು ನೀರಲ್ಲಿ ಡಿಸಾಲ್ವ್ ಆಗಿರುವಂತಹ ದ್ರವ್ಯಗಳನ್ನು ಮಾತ್ರ ಕಳಿಸಿಕೊಡ್ತದೆ ಕಣ್ಣಿನ ಹಿಂಭಾಗಕ್ಕೆ. ಈ ನಾವು ಮಾಡುವಂತಹ ತುಪ್ಪ ಇದೆಯಲ್ಲ, ಇದು ಫಸ್ಟಿಗೆ ನಾವು ಕಷಾಯದಲ್ಲಿ ಅಂದ್ರೆ ನೀರಿನಲ್ಲಿ ಸಿದ್ಧಪಡಿಸ್ತೇವೆ. ಅಂದ್ರೆ ಹೈಡ್ರೋಫಿಲಿಕ್ ಆಗಿ ಆಗ್ತದೆ. ತುಪ್ಪದಲ್ಲಿ ಮಾಡ್ತೇವೆ, ಅದು ಲಿಪೋಫಿಲಿಕ್ ಆಗಿ ಆಗ್ತದೆ. ಸೊ 2 ಕ್ವಾಲಿಟಿ ಕಾರ್ನಿಯಾದ ತಡೆಗೋಡೆಯನ್ನ ಕ್ರಾಸ್ ಮಾಡಿ ಹೋಗುವಂತಹ ಔಷಧಿ ನಮ್ಮಲ್ಲಿ ಸಿದ್ಧಪಡಿಸುವಂತದ್ದು. ನಾವು ಅದನ್ನ ತುಂಬಾ ವ್ಯತ್ಯಾಸವಾಗಿ, ಅಂದ್ರೆ ಬೇರೆ ಎಲ್ಲ ಔಷಧಿಗಳ ಆತರ ಸಿದ್ಧಪಡಿಸ್ಲಿಕ್ಕೆ ಆಗುದಿಲ್ಲ, ಆತರ ಸಿದ್ಧಪಡಿಸಿ ನಾವು ಚಿಕಿತ್ಸೆಯನ್ನ ಜನರಿಗೆ ಕೊಡುವಂತದ್ದು ಅಂತ. ಇಷ್ಟೊಂದು ನಮ್ಮ ಜೊತೆ ಇದ್ದು ನಮಗೆ ಮಾಹಿತಿಯನ್ನ ನೀಡಿದ ಡಾಕ್ಟರ್ ವಿದ್ಯಾಲಕ್ಷ್ಮಿ ಅವರಿಗೆ ಧನ್ಯವಾದಗಳು ಮೇಡಮ್. ವೀಕ್ಷಕರೇ, ಇವೆಷ್ಟು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ ವಂದನೆಗಳು.